ನಮಸ್ಕಾರ, ನಾನು ವಾಲ್ಟರ್ ನಂದಲಿಕೆ. ಇವತ್ತು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ವಾಟ್ಸ್ಆಪ್ ಗ್ರೂಪ್ಗಳಲ್ಲೆಲ್ಲ ನೀವು ನೋಡಿರಬಹುದು, ಅರವಿಂದ್ ಬೋಳಾರ್ ಅವರಿಗೆ ರೋಡ್ ಆಕ್ಸಿಡೆಂಟ್ ಆಗಿದೆ, ಗಂಭೀರವಾಗಿದ್ದಾರೆ, ಮತ್ತೆ ಚಿಂತಾಜನಕ ಸ್ಥಿತಿ ಇದೆ ಅಂತ. ಹಾಗೆ ಏನೂ ಇಲ್ಲ, ನಿಮಗೆ ಒಂದು ಕ್ಲಿಯರ್ ಪೊಸಿಷನ್ ಅನ್ನ ತಿಳಿಸಲಿಕ್ಕೆ ನಾವು ಹಾಸ್ಪಿಟಲ್ನಿಂದ ನಮ್ಮೊಂದಿಗೆ ಅರವಿಂದ್ ಬೋಳಾರ್ ಜೊತೆಗೆ ನಮ್ಮ ಮಂಗಳೂರಿನ ಟ್ರಾಫಿಕ್ ಎಸಿಪಿ ಆದಂತಹ ಮೇಡಮ್ ಗೀತಾ ಕುಲಕರ್ಣಿ ಅವರು ಕೂಡ ಇದ್ದಾರೆ. ಯಾರು ಏನು ಹೆದರ್ಬೇಕಂತ ಇಲ್ಲ, ನೀವು ಅರವಿಂದ್ ಬೋಳಾರ್ ಅವರಿಂದಲೇ ಕೇಳಿ ಅವರಿಗೆ ಏನಾಯಿತು ಮತ್ತೆ ಹೇಗಿದ್ದಾರಂತ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅರವಿಂದ್ ಬೋಳಾರ್. ನಿಜವಾಗ್ಲೂ ನನಗೆ ಆಕ್ಸಿಡೆಂಟ್ ಆದದ್ದು ಕರೆಕ್ಟ್, ಆದ್ರೂ ಅಂಥದ್ದು ಏನಾಗಿಲ್ಲ. ಸ್ಕಿಡ್ ಆಗಿದೆ, ಸ್ಕಿಡ್ ಆಗಿ ಸ್ವಲ್ಪ ಕಾಲಿಗೆ ಏಟಾಗಿದೆ ಅಲ್ಲದೆ ಮತ್ತು ಆರೋಗ್ಯವಾಗಿದ್ದೇನೆ. ನನ್ನ ಕಣ್ಣನ್ನು ನೋಡುವಾಗ ನಿಮ್ಗೆ ಅನ್ಸಿರ್ಬೋದು ಏನೋ ಆಗಿದೆ, ಏನೂ ಆಗಿಲ್ಲ. ಅದು ಇಂಜೆಕ್ಷನ್ ಕೊಟ್ಟದ್ದು ಸ್ವಲ್ಪ ರಿಯಾಕ್ಷನ್ ಆಗಿ ಹೀಗಾಗಿದೆ. ನೀವೆಲ್ಲರೂ ನನ್ನನ್ನ ಅಷ್ಟು ಪ್ರೀತಿ ಮಾಡ್ತಾ ಇದ್ದೀರಾ, ಹಾಗೆ ನಿಮ್ಮ ಆಶೀರ್ವಾದದಿಂದ ನನಗೆ ಏನು ಆಗಲಿಲ್ಲ ಅಂತ ಅನ್ಕೊಳ್ತಾ ಇದ್ದೇನೆ. ಅದು ನಾನು ಡ್ರೈವ್ ಮಾಡುವ ಸಮಯದಲ್ಲಿ ನನ್ನ ತಲೆಯಲ್ಲಿ ಹೆಲ್ಮೆಟ್ ಇತ್ತು. ಹೆಲ್ಮೆಟ್ ಇಲ್ಲ ಅಂತಾದ್ರೆ ತುಂಬಾ ಕಷ್ಟ ಇತ್ತು. ಹೆಲ್ಮೆಟ್ ಇತ್ತಿಂದ ಸೇಫ್ ಆಗಿದ್ದೇನೆ. ನಿಮ್ಮ ಎಲ್ಲರದ್ದು ಆಶೀರ್ವಾದ ನನಗಿರಲಿ. ಎಲ್ರಿಗೂ ನಮಸ್ಕಾರ. ಅರವಿಂದ್ ಬೋಳಾರ್ ಅವರು ಚೆನ್ನಾಗಿದ್ದಾರೆ, ಏನೂ ಆಗಿಲ್ಲ. ಅವರು ಸ್ಕಿಡ್ ಆಗಿ ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಎಲ್ಲರಿಗೂ ಏನೂ ಅವ್ರಿಗೆ ತೊಂದರೆ ಆಗಿದೆ, ಚೆನ್ನಾಗಿದ್ದಾರೆ. ಒಂದು 2 ದಿವಸ ವಿದಿನ್ 2 ಡೇಸ್ ಅವರು ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಆಗ್ತಾರೆ. ಒಂದು ಸಣ್ಣ ಸರ್ಜರಿ ಇದೆ. ವಿದಿನ್ 10 ಡೇಸ್ ಅಲ್ಲಿ ಅವರು ಮತ್ತೆ ಬ್ಯಾಕ್ ಟು ನಾರ್ಮಲ್ ಆಗ್ತಾರೆ. ನಿಮ್ಮ ಪ್ರೀತಿ ಆಶೀರ್ವಾದ ಅವರೊಂದಿಗೆ ಇರಲಿ. ಮತ್ತೆ ಅವರು ಹೇಳಿದಂತೆ ಪ್ರತಿಯೊಬ್ಬರು 2 ವೀಲರ್ಸ್ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಯಾಕೆ ಹಾಕಬೇಕಂತ ಅವರ ಇನ್ಸಿಡೆಂಟ್ ಇಂದ ನಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ನಮಸ್ಕಾರ, ನಾನು ವಾಲ್ಟರ್ ನಂದಲಿಕೆ. ಇವತ್ತು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ವಾಟ್ಸ್ಆಪ್ ಗ್ರೂಪ್ಗಳಲ್ಲೆಲ್ಲ ನೀವು ನೋಡಿರಬಹುದು, ಅರವಿಂದ್ ಬೋಳಾರ್ ಅವರಿಗೆ ರೋಡ್ ಆಕ್ಸಿಡೆಂಟ್ ಆಗಿದೆ, ಗಂಭೀರವಾಗಿದ್ದಾರೆ, ಮತ್ತೆ ಚಿಂತಾಜನಕ ಸ್ಥಿತಿ ಇದೆ ಅಂತ. ಹಾಗೆ ಏನೂ ಇಲ್ಲ, ನಿಮಗೆ ಒಂದು ಕ್ಲಿಯರ್ ಪೊಸಿಷನ್ ಅನ್ನ ತಿಳಿಸಲಿಕ್ಕೆ ನಾವು ಹಾಸ್ಪಿಟಲ್ನಿಂದ ನಮ್ಮೊಂದಿಗೆ ಅರವಿಂದ್ ಬೋಳಾರ್ ಜೊತೆಗೆ ನಮ್ಮ ಮಂಗಳೂರಿನ ಟ್ರಾಫಿಕ್ ಎಸಿಪಿ ಆದಂತಹ ಮೇಡಮ್ ಗೀತಾ ಕುಲಕರ್ಣಿ ಅವರು ಕೂಡ ಇದ್ದಾರೆ. ಯಾರು ಏನು ಹೆದರ್ಬೇಕಂತ ಇಲ್ಲ, ನೀವು ಅರವಿಂದ್ ಬೋಳಾರ್ ಅವರಿಂದಲೇ ಕೇಳಿ ಅವರಿಗೆ ಏನಾಯಿತು ಮತ್ತೆ ಹೇಗಿದ್ದಾರಂತ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅರವಿಂದ್ ಬೋಳಾರ್. ನಿಜವಾಗ್ಲೂ ನನಗೆ ಆಕ್ಸಿಡೆಂಟ್ ಆದದ್ದು ಕರೆಕ್ಟ್, ಆದ್ರೂ ಅಂಥದ್ದು ಏನಾಗಿಲ್ಲ. ಸ್ಕಿಡ್ ಆಗಿದೆ, ಸ್ಕಿಡ್ ಆಗಿ ಸ್ವಲ್ಪ ಕಾಲಿಗೆ ಏಟಾಗಿದೆ ಅಲ್ಲದೆ ಮತ್ತು ಆರೋಗ್ಯವಾಗಿದ್ದೇನೆ. ನನ್ನ ಕಣ್ಣನ್ನು ನೋಡುವಾಗ ನಿಮ್ಗೆ ಅನ್ಸಿರ್ಬೋದು ಏನೋ ಆಗಿದೆ, ಏನೂ ಆಗಿಲ್ಲ. ಅದು ಇಂಜೆಕ್ಷನ್ ಕೊಟ್ಟದ್ದು ಸ್ವಲ್ಪ ರಿಯಾಕ್ಷನ್ ಆಗಿ ಹೀಗಾಗಿದೆ. ನೀವೆಲ್ಲರೂ ನನ್ನನ್ನ ಅಷ್ಟು ಪ್ರೀತಿ ಮಾಡ್ತಾ ಇದ್ದೀರಾ, ಹಾಗೆ ನಿಮ್ಮ ಆಶೀರ್ವಾದದಿಂದ ನನಗೆ ಏನು ಆಗಲಿಲ್ಲ ಅಂತ ಅನ್ಕೊಳ್ತಾ ಇದ್ದೇನೆ. ಅದು ನಾನು ಡ್ರೈವ್ ಮಾಡುವ ಸಮಯದಲ್ಲಿ ನನ್ನ ತಲೆಯಲ್ಲಿ ಹೆಲ್ಮೆಟ್ ಇತ್ತು. ಹೆಲ್ಮೆಟ್ ಇಲ್ಲ ಅಂತಾದ್ರೆ ತುಂಬಾ ಕಷ್ಟ ಇತ್ತು. ಹೆಲ್ಮೆಟ್ ಇತ್ತಿಂದ ಸೇಫ್ ಆಗಿದ್ದೇನೆ. ನಿಮ್ಮ ಎಲ್ಲರದ್ದು ಆಶೀರ್ವಾದ ನನಗಿರಲಿ. ಎಲ್ರಿಗೂ ನಮಸ್ಕಾರ. ಅರವಿಂದ್ ಬೋಳಾರ್ ಅವರು ಚೆನ್ನಾಗಿದ್ದಾರೆ, ಏನೂ ಆಗಿಲ್ಲ. ಅವರು ಸ್ಕಿಡ್ ಆಗಿ ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಎಲ್ಲರಿಗೂ ಏನೂ ಅವ್ರಿಗೆ ತೊಂದರೆ ಆಗಿದೆ, ಚೆನ್ನಾಗಿದ್ದಾರೆ. ಒಂದು 2 ದಿವಸ ವಿದಿನ್ 2 ಡೇಸ್ ಅವರು ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಆಗ್ತಾರೆ. ಒಂದು ಸಣ್ಣ ಸರ್ಜರಿ ಇದೆ. ವಿದಿನ್ 10 ಡೇಸ್ ಅಲ್ಲಿ ಅವರು ಮತ್ತೆ ಬ್ಯಾಕ್ ಟು ನಾರ್ಮಲ್ ಆಗ್ತಾರೆ. ನಿಮ್ಮ ಪ್ರೀತಿ ಆಶೀರ್ವಾದ ಅವರೊಂದಿಗೆ ಇರಲಿ. ಮತ್ತೆ ಅವರು ಹೇಳಿದಂತೆ ಪ್ರತಿಯೊಬ್ಬರು 2 ವೀಲರ್ಸ್ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಯಾಕೆ ಹಾಕಬೇಕಂತ ಅವರ ಇನ್ಸಿಡೆಂಟ್ ಇಂದ ನಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು.